ಸ್ಪಷ್ಟ ಸಿಂಗಲ್ ಮೆಜಾರಿಟಿಯಾಗಿ ಒಂದು ಸ್ಥಿರ ಸರ್ಕಾರವನ್ನು ಇವತ್ತು ರಾಜ್ಯದಲ್ಲಿ ಜನತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರ್ತಾರಂತ ಬಹಳ ಸ್ಪಷ್ಟವಾಗಿದೆ. ಇವರ ಉದ್ದೇಶವೇ ಮೀಸಲಾತಿಯನ್ನು ಕನೆಯ ಒಂದು ಟ್ರಂಪ್ ಹಾಕಿ ಇವರಿಗೆ ಗೊತ್ತಿದೆ ಇವರು ಬದುಕುವುದಿಲ್ಲ ಅಂತೇಳಿ. ಮತ್ತೆ ಬಿಜೆಪಿ ಡೆತ್ ಬೆಡ್ ಅಲ್ಲಿ ಕೊನೆ ಉಸಿರು ಎಳಿತಾ ಇದೆ. ಅದಕ್ಕಾಗಿ ಇವರು ಏನಾದರೂ ಬದುಕಲಿಕ್ಕೆ ಬೇಕಾಗಿ ಇದೊಂದು ಟ್ರಂಪ್ ಕಾರ್ಡ್ ಆಗಿ ಮಾಡುವಂತ ಒಂದು ತಗೊಂಡ್ರು. ಅದು ಅವರಿಗೆ ಇವತ್ತು ತಿರುಗುಬಾಣವಾಗಿ ಬಿಟ್ಟಿದೆ. ಇಲ್ಲ, ನೀವು ಅಭಿನಂದಿಸಬೇಕು. ಕಾಂಗ್ರೆಸ್ ಫಸ್ಟ್ ಪಟ್ಟಿ ಆದರೂ ಬಂದಿದೆ, ಬಿಜೆಪಿ ಒಂದು ಪಟ್ಟಿ ಕೂಡ ಬರಲಿಲ್ಲ. ಶಿಸ್ತಿನ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಆಂತರಿಕ ಚುನಾವಣೆ ಮಾಡೋ ಮಟ್ಟಕ್ಕೆ ಬಂದ್ರಲ್ಲ, ಅದವರೆಲ್ಲ ಬರೀ ಸರ್ಕಾರ ಮತ್ತು ವೈಫಲ್ಯ ಆಗಲಿಲ್ಲ, ಇವರ ಪಕ್ಷದ ಒಂದು ಚುಕ್ಕಾಣಿ ಅದು ಫೇಲ್ ಆಗಿದೆ. ಉಳ್ಳಾಳದಲ್ಲಿ ತಮ್ಮ ನಿರಂತರ ಗೆಲುವಿನ ಓಟಕ್ಕೆ ಬೇಕೆನ್ನುವಂಥ ಉದ್ದೇಶದಿಂದ ಬಿಜೆಪಿ ಹಾಲಿ ಶಾಸಕರೊಬ್ಬರನ್ನು ತಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸುವಂತ ಒಂದು ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತೇವೆ. ಕೇಳಲಿ, ಸಂತೋಷ, ನಮಗೇನಿದೆ. ಯಾರು ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ನಿಲ್ಬಹುದು. ನಾವು ನಮ್ಮ ಎದುರಲ್ಲಿ ಅಂತ ಯಾರನ್ನು ನೋಡುದಿಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಕ್ಷೇತ್ರ ಮತದಾರರು, ಅವರನ್ನು ನೋಡಿ ನಾವು ಓಟಿಗೆ ನಿಲ್ಲುವುದಲ್ಲದೆ ನಾವು ಇನ್ನೊಬ್ಬರು ನೋಡಿ ನಾವು ಇಲ್ಲಿ ನಿಲ್ತೇವೆ. ನಮ್ಗೆ ಯಾರಾದ್ರು ಒಂದೇ ಅಲ್ವಾ, ಚಿಹ್ನೆ ಆಧಾರದಲ್ಲಿ ನಡೆಯುವಂಥದ್ದು. ಯಾರಾದ್ರೂ ನಮ್ಗೇನಿದೆ, ತೊಂದರೆ ಇಲ್ಲ. ಎಲ್ಲರಿಗೂ ಶುಭಾಶಯ ಸಲ್ಲಿಸ್ತೇನೆ. ನಮ್ಮ ಶಾಸಕರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲ ಸ್ವಾಗತಿಸ್ತಾ, ನಮ್ಮ ಜೊತೆ ಸದಾಶಿವಲಾಲ್ ಅವರು, ಉದಯ ಆಚಾರ್ ಅವರು, ಸುಹೇಲ್ ಕಂದಕ್ ಅವರು ಇದ್ದಾರೆ. ನಿಗದಿತ ದಿನಾಂಕಕ್ಕೆ ಚುನಾವಣೆಯದ್ದು ಘೋಷಣೆ ಆಗಿದೆ. ಕೋಡ್ ಆಫ್ ಕಾಂಡಕ್ಟ್ ನಿನ್ನಿಂದ ಜಾರಿಯಾಗಿದೆ. ಬಹುಶಃ ಇದರಲ್ಲಿ ಬಹಳಷ್ಟು ಇವತ್ತು ಮಾಹಿತಿಯ ಕೊರತೆ ಮತ್ತು ಜನರಿಗೆ ತಿಳುವಳಿಕೆ ಮಾಡಲು ಇವತ್ತು ಅಧಿಕಾರಿಗಳನ್ನೊಂದು ದೊಡ್ಡ ಕ್ರಮ ಕೈಗೊಳ್ಬೇಕಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇವತ್ತು ಅನುಷ್ಠಾನ ಮಾಡ್ತಾರೆ. ಉದಾಹರಣೆಗೆ ಧಾರ್ಮಿಕ ಕಾರ್ಯಕ್ರಮಗಳ, ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳ ಬ್ಯಾನರ್ಗಳನ್ನು ಯಾವುದು ಹಾಕಿದ್ದಾರೆ, ಏಕಾಏಕಿ ತೆಗೆದಿದ್ದಾರೆ. ಅವ್ರು ಯಾಕೆ ನಾವು ಯಾವುದು ಚುನಾವಣೆ ರಾಜ್ಯಕ್ಕೆ ನಾಯಕರು ಫೋಟೋ ಏನು ಹಾಕಲಿಲ್ಲ, ರಾಜ್ಯದ ಪಕ್ಷ ಹೆಸರೇನಿಲ್ಲ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳ ಒಂದು ಬ್ಯಾನರ್ ಹೊರತುಪಡಿಸಿ ಬೇರೆ ಯಾವುದಿಲ್ಲ ಅಂತ ಹೇಳಿದರೆ ಅದಾಗುವುದಿಲ್ಲ. ನಮಗೆ ಇವತ್ತು ಮೀಟಿಂಗ್ ಮಂಡಳಿ ತೆಗಿಲಿಕ್ಕೆ ಹೇಳಿದ್ದಾರೆ. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಇವತ್ತು ತೆಗೆದಿದ್ದಾರೆ. ಆದರೆ ನಾವು ಕೋಡ್ ಆಫ್ ಕಾಂಡಕ್ಟ್ ಇದರ ಬಗ್ಗೆ ನಾವು ಅಧಿಕಾರಿಗಳ ಜೊತೆ ನಾವು ಡಿಸ್ಕಸ್ ಮಾಡುವಾಗ ಅಲ್ಲಿ ನಮಗೂ ಹೇಳ್ತಾರೆ, ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ರಾಜ್ಯಕ್ಕೆ ನಾಯಕ ಫೋಟೋ ಮತ್ತು ಹೆಸರು ಇಲ್ಲದೆ ಬರೀ ಅವರ ಧಾರ್ಮಿಕ ಸಂಬಂಧಪಟ್ಟಾಗೆ ವಿತ್ ಪರ್ಮಿಷನ್ ಅವ್ರ ಬ್ಯಾನರ್ ಹಾಕಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಏನು ಕೂಡ ಸಮಸ್ಯೆ ಇಲ್ಲ. ಅದು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾರೇ ರಾಜಕೀಯ ನಾಯಕರು ಅಭ್ಯರ್ಥಿ ಹೋಗ್ಬೋದು ಮತ್ತು ಅಲ್ಲಿ ಮತ ಕೇಳುವಂಗೆ ಇಲ್ಲ. ಇದು ಬಹುಶಃ ಕೋಡ್ ಆಫ್ ಕಾಂಡಕ್ಟ್ ಅಲ್ಲಿ ಬರುವಂತ ನಮ್ಗೆ ತಿಳಿದದ್ದು. ಆದರೆ ಇವತ್ತು ಇದರ ಅನುಷ್ಠಾನ ಮಾಡುವಾಗ ಅಧಿಕಾರಿಗಳು ಇವತ್ತು ಏಕಾಏಕಿ ಯಾವುದು ಕೂಡ ಅವಕಾಶ ಕೊಡದಿದ್ದ ಕಾರಣ ಜನಸಾಮಾನ್ಯರಿಗೆ ಮತ್ತು ಈ ರೀತಿಯ ಧಾರ್ಮಿಕ ಸಭೆ ಕಾರ್ಯಕ್ರಮ ಮಾಡುವವರಿಗೆ ತುಂಬ ಕಷ್ಟ ಆಗುತ್ತದೆ ಮತ್ತು ಗೊಂದಲ ಕೂಡ ಒಳಪಡುವ ವಿಚಾರಯುಕ್ತಾಗಿದೆ. ಅದು ಹೆಚ್ಚಿನಾಗಿ ಗ್ರಾಮೀಣ ಮಟ್ಟದಲ್ಲಿ. ಆದ ಕಾರಣ ಇದರ ಬಗ್ಗೆ ಸ್ಪಷ್ಟವಾದ ಆ ಒಂದು ಆದೇಶವನ್ನು ಇವತ್ತು ತಮ್ಮ ಚುನಾವಣಾ ರಿಟರ್ನಿಂಗ್ ಆಫೀಸರ್ ಅವರು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಸಬೇಕು, ಅನುಷ್ಠಾನ ಮಾಡಬೇಕು. ಯಾರದ ಅಧಿಕಾರಿಗಳು ಅದನ್ನು ತಪ್ಪಾಗಿ ಅರ್ಥೈಸುವ ಜನರಿಗೆ ಏನಾದರೂ ತೊಂದರೆ ಆದರೆ ಅವರ ಮೇಲೆ ಯಾರಿಗಾದರೂ ದೂರು ಕೊಡಬೇಕಂತೇಳಿ ಒಂದು ಮಾಹಿತಿ, ಒಂದು ಕಂಟ್ರೋಲ್ ರೂಮ್ ಅನ್ನಾದರೂ ಕೂಡ ಹೋಗ್ಬೇಕು. ನಮ್ಮ ಕೆಲಸ ಕೂಡ ಚೆನ್ನಾಗಿ ಆಗಬೇಕು ಮತ್ತು ಇದೇ ರೂಲ್ಸನ್ನು ಇಟ್ಕೊಂಡು ಜನರಿಗೆ ಕೂಡ ತೊಂದರೆ ಆಗಬಾರ್ದು. ತೊಂದರೆ ಆದ ಸಂದರ್ಭದಲ್ಲಿ ಜನ ಯಾರನ್ನು ಸಂಪರ್ಕಿಸಬೇಕು, ಸ್ಪಷ್ಟವಾಗಿ ಯಾರಿಗೂ ರೂಲ್ಸ್ ಗೊತ್ತಿಲ್ಲ. ಅದೊಂದು ಕಂಟ್ರೋಲ್ ರೂಮನ್ನು ಓಪನ್ ಮಾಡಿದರೆ ಎರಡಕ್ಕೂ ಆಗ್ತದೆ, ಮಾಹಿತಿ ಕೂಡ ನಮಗೆ ಸಿಗ್ತದೆ ಜನಸಾಮಾನ್ಯರಿಗೆ. ಇದರಿಂದ ಆಗುವಂಥ ಸಮಸ್ಯೆ ಸರಿಪಡಿಸಲು ಕೂಡ ಆಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಸೊ ಜನರಿಗೆ ಒಂದು ಮಾಹಿತಿ ಮತ್ತು ಜನರ ಚುನಾವಣೆ 2 ತಿಂಗಳಿಗೆ ಸಂಬಂಧಪಟ್ಟಾಗೆ
ಜನಸಾಮಾನ್ಯ ಮತ್ತು ಈ ರೀತಿಯ ಸಂಘ ಸಂಸ್ಥೆ ಸಮಸ್ಯೆ ಬಗೆಹರಿಸಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಒಂದು ಕಂಟ್ರೋಲ್ ರೂಮನ್ನು ಓಪನ್ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ರಾಜಕೀಯ ನಾಯಕರಿಗೆ ಎಲ್ಲರೂ ಪಕ್ಷವನ್ನು ಕರೆದು ಅವರು ಇಲೆಕ್ಷನ್ ಏಜೆಂಟನ್ನು ಕರೆದು ಅವರಿಗೆ ಮಾಹಿತಿ ಕೊಡ್ತಾರೆ, ಅದು ಅವರಿಗೆ ಮತ್ತೆ ಸೀಮಿತ ಗೊತ್ತಿರ್ತದೆ. ಕಾಮನ್ ಮ್ಯಾನಿಗೆ ಗೊತ್ತಿರೋದಿಲ್ಲ. ಇದಕ್ಕೆ ಒಂದು ಸ್ಪಷ್ಟವಾದ ಕಂಟ್ರೋಲ್ ಓಪನ್ ಮಾಡಬೇಕಂದ್ರೆ ಇಲ್ಲಿ ನಾನು ಇವತ್ತು ಒತ್ತಾಯಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಎರಡನೇದು, ಬಹಳಷ್ಟು ವಿಪರೀತವಾದ ಇವತ್ತು ಬಿಸಿಲು, ಬಹಳಷ್ಟು ಕಡೆ ನೀರುಗಳು ಇವತ್ತು ಬತ್ತಿ ಹೋಗಿದೆ. ನಿನ್ನೆ ಇದ್ದಂಥ ಬೋರ್ವೆಲ್ ಇವತ್ತು ಇಲ್ಲ. ನಿನ್ನೆ ಬಾವಿಯಲ್ಲಿ ನೀರಿದ್ದದ್ದು 2 ದಿವಸ ಬಾವಿಯಲ್ಲಿ ನೀರು ಖಾಲಿಯಾಗಿದೆ. ಆವಾಗ ತ್ವರಿತವಾಗಿ ಇವತ್ತು ಕೆಲಸ ಈ ನೀರಿಗೆ ಸಂಬಂಧಪಟ್ಟಾಗೆ ಜನಸಾಮಾನ್ಯ ಸಮಸ್ಯೆ ಬಗೆಹರಿಸಲು ಸೂಕ್ತವಾದ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಮಾಡಬೇಕು. ಯಾಕೆಂತ ಹೇಳಿದರೆ, ಚುನಾವಣೆ ಅಲ್ಲದಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳು ನೇರವಾಗಿ ಅಧಿಕಾರಿ ಜೊತೆ ಇಂಜಿನಿಯರ್ಗಳ ಜೊತೆ ಮಾತಾಡಿಕೊಂಡು ಸ್ಪಾಟಿಗೆ ಹೋಗೋದು, ಕರ್ಕೊಂಡು ಹೋಗೋದು, ಅದು ಏನಾದರೂ ಮಾಡಿ ಬಗೆಹರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಕೋಡ್ ಆಫ್ ಕಾಂಡಕ್ಟ್ ಇದ್ದ ಕಾರಣ ನಮಗೂ ಮತ್ತು ಅಧಿಕಾರಿಗಳು ನಿಕಟವಾದ ಒಂದು ಸಭೆ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಮ್ಮ ಕೂಡ ಸ್ಪಾಟಿಗೆ ಹೋಗಿ ಸಮಸ್ಯೆ ಬಗೆಹರಿಸಲಿಕ್ಕೆ ಕೂಡ ಆಗುವುದಿಲ್ಲ. ಆ ಅಧಿಕಾರಿಗಳು ಏನಾದರೂ ಲೋಪದೋಷ ಅನುದಾನ ಕೊರತೆ ಇದ್ದರೆ ನಮ್ಮದು ಕೇಳಲಿಕ್ಕೆ ಕೂಡ ಆಗುವುದಿಲ್ಲ. ಹಾಗೆ ಯಾರೊಂದು ಬೇಕಲ್ಲ, ಇದಕ್ಕೆ ಒಂದು ಜನ ಬೇಕಲ್ಲ. ಆದಾಗ ಇದಕ್ಕೆ ಅನುದಾನ ಇವತ್ತು ನಮಗೆ ಸ್ಪಷ್ಟತೆ ಬರಬೇಕು. ನಮ್ಮ ಸರ್ಕಾರ ನಮ್ಮ ಜಿಲ್ಲಾಡಳಿತ ಅದಕ್ಕೆ ದುಡ್ಡು ಉಂಟಾ, ದುಡ್ಡು ಇಲ್ವಾ, ದುಡ್ಡಿದ್ರೆ ಯಾವ ಕ್ಷೇತ್ರಕ್ಕೆ ನಾವು ಎಷ್ಟೆಷ್ಟು ನೀರಿಗೆ ಕೊಡ್ತೇವೆ. ಇನ್ನು ಹೆಚ್ಚು ಕಮ್ಮಿ ಆದರೆ ಗ್ರಾಮೀಣ ಮಟ್ಟದಲ್ಲಿ ಯಾರನ್ನು ಸಂಪರ್ಕಿಸಬೇಕು, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಯಾರು ಸಂಪರ್ಕಿಸಬೇಕು, ಅದಕ್ಕೆ ಫೋನ್ ನಂಬರ್ ಕೊಡಲಿ, ಮಾಹಿತಿ ಕೊಡಲಿ ಜನರಿಗೆ. ನಾವು ಜನಪ್ರತಿನಿಧಿ ಇಲ್ಲದಿದ್ದಾಗ ಜನರಿಗೆ ಇವತ್ತು ನೇರವಾಗಿ ಅಧಿಕಾರಿ ಸಂಪರ್ಕ ಮಾಡಲಿಕ್ಕೆ ಆ ಒಂದು ಮಾಹಿತಿ ಕೇಂದ್ರ ಇದನ್ನು ಇವತ್ತು ತೆಗೆದಿದೆ. ಎಲೆಕ್ಷನ್ ತನಕ ಬಹಳ ಕಷ್ಟ. ಆದ ಕಾರಣ ನೀರಿಗೆ ಸರ್ಕಾರ ಬಹುಶಃ ನಾನು ಈಗಾಗಲೇ ಹೇಳಿದೆ, ಕಳೆದ 2.5 ತಿಂಗಳಿಂದ ಬರೇ ಚುನಾವಣಾ ಪ್ರಚಾರದಲ್ಲಿ ತೊಡಗಿದಲ್ಲದೆ ಮಂತ್ರಿಗಳು ಯಾವುದೇ ಕಚೇರಿಯಲ್ಲಿ ಮಂತ್ರಿಗಳು ಇರಲಿಲ್ಲ, ಮುಖ್ಯಮಂತ್ರಿ ಕೂಡ ಇಲ್ಲ. ಜನಸಾಮಾನ್ಯ ನೀರಿನ ಬವಣೆಯನ್ನು ನೋಡಲಿಕ್ಕೆ ಜನವೇ ಇರಲಿಲ್ಲ. ಯಾವುದೇ ಒಂದು ಕ್ಷೇತ್ರಕ್ಕೆ ಇವತ್ತು ಅನುದಾನ ಕೂಡ ಬಿಡುಗಡೆ ಮಾಡಲಿಲ್ಲ. ಇಲ್ಲದೆ ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡ್ತಿದ್ರು. ಅನುದಾನ ಕೂಡ ಇವತ್ತು ಬಿಡುಗಡೆ ಆಗದೆ ಇವತ್ತು ಇಂಜಿನಿಯರ್ಗಳು ಇವತ್ತು ಅಲ್ಲಿ ಬೋರ್ ಬೇಕಂತ ಹೇಳ್ತಾರೆ, ದುಡ್ಡು ಯಾವುದ್ರಲ್ಲಿ ಕೊಡೋದು? ದುಡ್ಡು ಇಡದೆ ಈ ಬೋರ್ ಇಂಜಿನಿಯರ್ ಮಿಷನ್ ಬರ್ತಾನ ಬೋರ್ ಹಾಕ್ಲಿಕ್ಕೆ? ಅಲ್ಟಿಮೇಟ್ಲಿ ಏನು, ಜನರು ಇವತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಬಹಳ ಇವತ್ತು ಕಷ್ಟಪಡ್ತಿದ್ದಾರೆ. ಸೊ BJP ಸರ್ಕಾರದ ನಿರ್ಲಕ್ಷ್ಯದ ಆಡಳಿತ ಇವತ್ತು ಈ ಬೇಸಿಗೆ ಕಾಲದಲ್ಲಿ ಕೂಡ ಜನರನ್ನು ಇವತ್ತು ಸಂಕಷ್ಟಕ್ಕೆ ದೂಡುವಂಥ ಕೆಲಸ ಇವತ್ತು ಆಗಿದೆ. ಅದಕ್ಕಾಗಿ ಕುಡಿಯೋ ನೀರಿಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ಯಾವುದೇ ಒಂದು ಮಿತಿ ಇಲ್ಲದೆ ಬೇಡಿಕೆ ಅನುಗುಣವಾಗಿ ರಿಲೀಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದ್ದಂಥ ಬೋರ್ವೆಲ್ಗಳು ಕೂಡ ಗೌರ್ಮೆಂಟ್ ಅಂತ ಬರುವುದೇ ಇಲ್ಲ. ಈಗ ಪ್ರೈವೇಟಲ್ಲಿ ಹೋಗಿ ಹೊಡಿತಾರೆ, ಗೌರ್ಮೆಂಟ್ನವ್ರು ಕರೆದ್ರೆ ಬರುವುದಿಲ್ಲ. ಆದ ಕಾರಣ ಅಂತಹ ಬೋರ್ವೆಲ್ನ ಮಿಷನರು ಕೂಡ ಕಡ್ಡಾಯವಾಗಿ ಇವತ್ತು ಸೂಚನೆ ಕೊಡಬೇಕಾಗ್ತದೆ. ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ ಏನಿದೆ ಅದಕ್ಕೆ ಮೊದಲ ಆದ್ಯತೆ ಕೊಟ್ಟು ಮತ್ತೆ ಖಾಸಗಿ ಬೋರ್ಗೆ ಹೊಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡುವಂಥದ್ದು ಮೊದಲ ಆದ್ಯತೆಯನ್ನು ಸಾರ್ವಜನಿಕ ಕೊಡಬೇಕು. ಎಲ್ಲಿ ಇವತ್ತು ಬೋರ್ ನೋಡಲಿಕ್ಕೆ ಆಗುದಿಲ್ಲ, ಅದು 1 ತಿಂಗಳ ಮಟ್ಟಿಗೆ ಮಧ್ಯದಲ್ಲಿ ಬಾವಿಯಲ್ಲಿ ನೀರು ಮಳೆ ಬಂದ ತಕ್ಷಣ ರಿಚಾರ್ಜ್ ಆಗ್ತದೆ. ಮುಂಚೆ ನಾವು ಟ್ಯಾಂಕರ್ಲಿ ಕೊಡುವಂಥ ಪರಿಸ್ಥಿತಿ ಇತ್ತು. ಈಗ ಟ್ಯಾಂಕರ್ಲಿ ಕೊಡ್ಲಿಕ್ಕೂ ಕೂಡ ಇವತ್ತು ಆದೇಶ ಆಗಲಿಲ್ಲ. ಅದಕ್ಕಾಗಿ ಎಲ್ಲಿ ಇವತ್ತು ಬೋರ್ವೆಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಬಾವಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಇವತ್ತು ಟ್ಯಾಂಕರ್ ಮುಖಾಂತರ ಇವತ್ತು ಕುಡಿಯುವ ನೀರು ಒದಗಿಸಲಿಕ್ಕೆ ಬೇಕಾಗಿ ಅದಕ್ಕೆ ಒಂದು ನೀತಿ ನಿಯಮ ರೂಪಿಸಬೇಕು. ಯಾವ ರೀತಿ ಟೆಂಡರ್ ಕರಿಬೇಕು, ಏನು ಮಾಡಬೇಕಂತ ಸಜೆಷನ್ ಕೊಟ್ಟು ಅದಕ್ಕೆ ಬೇಕಾದ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡೋ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಇದು ಇವತ್ತು ಈ ಒಂದು 2 ತಿಂಗಳು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಆಗುವಂಥ ಸಂಕಟ ದೂರ ಮಾಡಲಿಕ್ಕೆ ಸರ್ಕಾರ ಇವತ್ತು ಅಧಿಕಾರಿಗಳು ಈಗಾಗಲೇ ಕ್ರಮ ಕೈಗೊಳ್ಳಬೇಕು.
ಈಗಾಗಲೇ ಬಹಳಷ್ಟು ಕಡೆ ನೀರಿನ ಅಭಾವ ಬಹಳಷ್ಟು ಕಡೆ ಇರುವಂಥ ವಿಚಾರ ಇವತ್ತು ಆಗಿದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಾಹಿತಿ ಹೋಗ್ತಾ ನನಗೆ ಗೊತ್ತಿಲ್ಲ. ಮತ್ತು ನಮಗೇನಾಗಿದೆ, ನಿನ್ನ ನೈಟ್ ಬೇರೆ ಬೇರೆ ಕಡೆಯಿಂದ ಈ ರೀತಿ ಎಲ್ಲ ಬ್ಯಾನರ್ಗಳು ತೆಗೆದಿದ್ದಾರೆ. ನಾವು ನಾಲ್ದು ನಮ್ಮ ಪ್ರೋಗ್ರಾಮ್, ನಾವು ಬಡವರು ಇಷ್ಟು ಖರ್ಚು ಮಾಡಿ ಬ್ಯಾನರ್ ಹಾಕಿದ ತೆಗೆಸಿಬಿಟ್ಟಿದ್ದಾರೆ. ಈ ರೀತಿಯ ಅಲ್ಲಿಂದ ಫೋನ್ ಕರೆಗಳು ಅಲ್ಲ, ಅದು ತೆಗಿಲಿಕ್ಕೆ ಎಲೆಕ್ಷನ್ ಬರಬೇಕು, ಯಾವಾಗ ತೆಗಿಬೋದಲ್ಲ. ಮತ್ತು ಈಗೇನು ಅರ್ಜೆಂಟ್? ಯಾಕೆಂದ್ರೆ ಜನರಿಗೆ ಯಾವ ಕಾರ್ಯಕ್ರಮ ಇರುವಾಗ ಯಾಕೆ ಸಮಸ್ಯೆ ಮಾಡೋದು? ನಮ್ಗೆ ಅರ್ಥ ಆಗಿದೆ. ನಾನು ಹೇಳಿದ್ರೆ ಪೊಲಿಟಿಕಲ್ ಪಾರ್ಟಿ ರಿಸ್ಟ್ರಿಕ್ಷನ್ಸ್ ನಾನು ಒಪ್ತೇನೆ, ನಮ್ಗೆ ಏನ್ ಬೇಕಾದ್ರೆ ರಿಸ್ಟ್ರಿಕ್ಷನ್ಸ್ ಹಾಕ್ಲಿ. ಚುನಾವಣೆ ಇದೆ ಅಂತೇಳಿ ಜನರಿಗೆ ನಾವು ಕಿರುಕುಳ ಮಾಡಬಾರ್ದು. ಇಷ್ಟು ನೋಡಿ, 1 ವರ್ಷ ನೀವು ಸುಮ್ಮನೆ ಕೂತ್ಕೊಳ್ತೀರಿ, 4 ವರ್ಷ 10 ತಿಂಗಳು. ಚುನಾವಣೆ ಬರುವಾಗ ಈ 1 ತಿಂಗಳಲ್ಲಿ ಅದೆಲ್ಲ ಯಾಕೆ? ನಮಗೇನೆ ನಾವು ರಾಜ್ಯಕ್ಕದವರ ಫೋಟೋ ಇರಬಾರ್ದು, ಆ ಪಕ್ಷದ ಹೆಸರು ಇರಬಾರ್ದು, ಮತ್ತು ರಾಜ್ಯಕ್ಕೆ ವ್ಯಕ್ತಿಗಳು ಅದರಲ್ಲಿ ಇದು ಆಗಬಂದು ನಾವು ಹೇಗೆ ಅದನ್ನು ಮತ್ತೆ ಅದು ಬೇಡ, ಅದು ಬೇಡ ಅಲ್ಲ, ಅದೆಲ್ಲ ಒಟ್ಟಿದೆ. ಮತ್ತೆ ಅಧಿಕಾರಿ ಯಾಕೆ ಯಾರು ಕಲಿಸಿ ಎಲ್ಲ ತೆಗೆದುಬಿಟ್ಟು ಅಂತ ಹೇಳ್ಬೋದು. ಯಾರು ಜನರಿಗೆ ತೊಂದರೆ ಆಗಬಾರ್ದು. ನಾನು ಹೇಳಿದಿಷ್ಟೇ, ಇಲೆಕ್ಷನ್ ಟೈಮ್ನಲ್ಲಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಕೂಡ ಬರಲಿ, ಕರೆಕ್ಟ್ ಅದನ್ನು ಅನುಷ್ಠಾನ ಆಗಲಿ. ಯಾರು ರಾಜಕಾರಣದ ಮೇಲೆ ಕಾನೂನು ತಗೊಂಡ್ಬನ್ನಿ. ಮತ್ತು ಕೋಡ್ ಆಫ್ ಕಾಂಡಕ್ಟ್ ಮತ್ತು ಇಲೆಕ್ಷನ್ ಅಂತ ಹೇಳಿ ಕಾಮನ್ ಮ್ಯಾನ್ಗಳಿಗೆ, ಜನಸಾಮಾನ್ಯರಿಗೆ ಕಷ್ಟಗಳು, ತೊಂದರೆಗಳು, ಸಮಸ್ಯೆ ಆಗಬಾರ್ದು. ಅದು ಆಗದ ರೀತಿ ನಾವು ನೋಡಿಕೊಳ್ಬೇಕು. ಇಲ್ಲ, ನೀವು ಅಭಿನಂದಿಸಬೇಕು. ಕಾಂಗ್ರೆಸ್ ಫಸ್ಟ್ ಪಾರ್ಟಿ ಆದರೂ ಬಂದಿದೆ, ಬಿಜೆಪಿ ಒಂದು ಪಾರ್ಟಿ ಕೂಡ ಬರಲಿಲ್ಲ. ಶಿಸ್ತಿನ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಆಂತರಿಕ ಚುನಾವಣೆ ಮಾಡೋ ಮಟ್ಟಕ್ಕೆ ಬಂದ್ರಲ್ಲ, ಅದವರೆಲ್ಲ ಬರೀ ಸರ್ಕಾರ ಮತ್ತು ವೈಫಲ್ಯ ಆಗಲಿಲ್ಲ, ಇವರ ಪಕ್ಷದ ಒಂದು ಚುಕ್ಕಾಣಿ ಅದು ಫೇಲ್ ಆಗಿದೆ. ಉಳ್ಳಾಳದಲ್ಲಿ ತಮ್ಮ ನಿರಂತರ ಗೆಲುವಿನ ಓಟಕ್ಕೆ ಬೇಕೆನ್ನುವಂಥ ಉದ್ದೇಶದಿಂದ ಬಿಜೆಪಿ ಹಾಲಿ ಶಾಸಕರೊಬ್ಬರನ್ನು ತಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸುವಂತ ಒಂದು ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತೇವೆ. ಕೇಳಲಿ, ಸಂತೋಷ, ನಮಗೇನಿದೆ. ಯಾರು ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ನಿಲ್ಬಹುದು. ನಾವು ನಮ್ಮ ಎದುರಲ್ಲಿ ಅಂತ ಯಾರನ್ನು ನೋಡಿದ್ರು, ನಾವು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಕ್ಷೇತ್ರ ಮತದಾರರು, ಅವರನ್ನು ನೋಡಿ ನಾವು ಓಟಿಗೆ ನಿಲ್ಲುವುದಲ್ಲದೆ ನಾವು ಇನ್ನೊಬ್ಬರು ನೋಡಿ ನಾವು ಇಲ್ಲಿ ನಿಲ್ತೇವೆ. ನಮ್ಗೆ ಯಾರಾದ್ರು ಒಂದೇ ಅಲ್ವಾ, ಚಿಹ್ನೆ ಆಧಾರದಲ್ಲಿ ನಡೆಯುವಂಥದ್ದು. ಯಾರಾದ್ರೂ ನಮಗೇನಿದೆ, ತೊಂದರೆ ಇಲ್ಲ. ಎಲ್ಲರಿಗೂ ಶುಭಾಶಯ ಸಲ್ಲಿಸ್ತೇನೆ. ಅವರ ತೀರ್ಮಾನ ಅಲ್ಲ, ಅದಕ್ಕೇನು ವಿಚಾರ ಇಲ್ಲ. ಈಗ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲವೊಂದು ಕಡೆ ವಿಧಾನಸಭೆ ಟಿಕೆಟ್ ಅನ್ನು ಡಿಕ್ಲೇರ್ ಮಾಡಿದೆ. ಟಿಕೆಟ್ ಡಿಕ್ಲೇರ್ ಸಂದರ್ಭದಲ್ಲಿ ಇಮೋಷನಲ್ ಆಗಿ ಕೆಲವೊಂದು ಅಭಿಪ್ರಾಯಗಳು ಬರುವುದು ಸ್ವಾಭಾವಿಕ. ಪಕ್ಷ ಎಲ್ಲವೂ ಕೂಡ ಬಗೆಹರಿಸ್ತದೆ. ಯುನೈಟೆಡ್ ಆಗಿ, ಒಗ್ಗಟ್ಟಾಗಿ ಚುನಾವಣೆ ನಾವು ಫೈಟ್ ಮಾಡ್ತೇವೆ. ಇನ್ನೂ ಕೂಡ ಚುನಾವಣಾ ನಾಮಿನೇಷನ್ ಎಲ್ಲ ಆಗಲಿಲ್ಲ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲರೂ ಕೂಡ ಅರ್ಹತೆ ಮತ್ತು ಯೋಗ್ಯತೆ ಇರುವವರೇ, ಎಲ್ಲರೂ ಕೂಡ ಅರ್ಹತೆ ಇರುವವರೇ, ಯಾರಿಲ್ಲ ಅಂತಲ್ಲ. ಎಲ್ಲ ಅಪ್ಲಿಕೇಶನ್ ಹಾಕಿದವರು ಎಲ್ಲರಿಗೂ ಕೂಡ ಅರ್ಹತೆ ಇರುವವರೇ. ಅದು ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಯೋಗ ಬರ್ತದೆ, ದೇವರದು ಇಚ್ಛಿಸ್ತಾರೆ, ಅವ್ರಿಗೆ ಯಾರಿಗೂ ಸಿಗ್ತದೆ. ಆದ ಕಾರಣ ಯೋಗ್ಯತೆ ಇದ್ದ ಮಾತು ಸಾಕು, ಯೋಗ ಕೂಡ ಬರಬೇಕಲ್ಲ. ಅದಕ್ಕೆ ಅನುಗುಣವಾಗಿ ಆಗಿದೆ. ಎಲ್ಲ ಕೂಡ ಮುಂದಿನ ಸರಿ ಆಗ್ಬೋದು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದಾರೆ. ಅಲ್ಲ, ಅವರೊಂದು ಭಾವನಾತ್ಮಕ ಒಂದು ಅಭಿಪ್ರಾಯ ಹೇಳಿದ್ದಾರೆ. ಪಕ್ಷದೆಲ್ಲ ಸಕಾರಾತ್ಮಕ ಸ್ವೀಕರಿಸಿಕೊಂಡು, ಚರ್ಚೆ ಮಾಡಿಕೊಂಡು, ಆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಸುಳ್ಯದಲ್ಲಿ ಒಗ್ಗಟ್ಟಿನಿಂದ ಚುನಾವಣೆ ನಾವು ಎದುರಿಸ್ತೇವೆ. ನಮ್ಮ ಉದ್ದೇಶ ಏನು? ರಾಜ್ಯದಲ್ಲಿ ಜನವಿರೋಧಿ ಸರ್ಕಾರ ಮತ್ತು ಅಂಬೇಡ್ಕರ್ ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತ ಸರ್ಕಾರ ಮತ್ತು ತಾರತಮ್ಯ ಮತ್ತು ದ್ವೇಷದ ಸಹ ಆಡಳಿತ ನಡೆಸ್ತದೆ, ಅದನ್ನು ಕೊನೆಗಾಣಿಸಬೇಕು. ನಮಗೆ ರಾಜ್ಯದ ಅಂಬೇಡ್ಕರ್ ಸಂವಿಧಾನ ಅನುಗುಣ ಸರ್ಕಾರ ಮತ್ತು ಸಾಮರಸ್ಯ, ಸೋದರತೆ, ಸಮಾನತೆ ಒಂದು ನೋಡುವಂಥ ಸರ್ಕಾರ ಬರಬೇಕು. ಅದಕ್ಕೆಲ್ಲರ ಒಪ್ಪಿಗೆ ಕೂಡ, ನಮ್ಮ ವ್ಯಕ್ತಿಗೆ ಅಭಿಪ್ರಾಯ ಇರ್ಬೋದು, ಇದಕ್ಕೊಂದು ಎಲ್ಲರ ಒಪ್ಪಿಗೆ ಕೂಡ ಇದೆ. ಅದಕ್ಕೆಲ್ಲ ನಾವು ಹೋರಾಟ ಮಾಡ್ತೇವೆ. ನಮ್ಮ ಎಲ್ಲ ಉನ್ನತ ಮಟ್ಟದ ನಾಯಕರಿದ್ದಾರೆ, ಅವರೆಲ್ಲ ಸಮಸ್ಯೆ ಕೂತ್ಕೊಂಡವರು ಬಗೆಹರಿಸ್ತಾರೆ. ಅದರಲ್ಲಿ ಯಾವುದೇ ಒಂದು ವಿಚಾರವಲ್ಲ. ನಾವೆಲ್ಲ ಎಲ್ಲಿದ್ದು ಕೂಡ ಒಗ್ಗಟ್ಟಿಲ್ಲ, ನಾವು ಇಲ್ಲಿ ಚುನಾವಣೆ ಫೈಟ್ ಮಾಡ್ತೇವೆ. ನನಗೆ ಗೊತ್ತಿಲ್ಲ ಮಾಹಿತಿ ನಿಮ್ಗೆ ಗೊತ್ತಿದೆ. ನನಗೆ
ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ನಿಮ್ಮ ಎದುರು JDS ಇಂದ ಪಕ್ಷೇತರವಾಗಿ ನಿಲ್ತಾರೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಂತ ಯಾವುದೇ ಎಚ್ಚರಿಕೆ ಕೂಡ ಯಾರು ಕೂಡ ಕೊಡಲಿಲ್ಲ ಇದರಲ್ಲಿ. ಅಂದರೆ ಯಾವುದೇ ವಿಚಾರ ಕೂಡ ಎಲ್ಲಿ ಕೂಡ ಅಂತ ವಿಚಾರ ಕೂಡ ಇಲ್ಲ. ಮತ್ತಂತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟ ಕಾರ್ಯಕರ್ತರೇ, ಪಕ್ಷದ ಮೇಲೆ ಪ್ರೀತಿ ಇರುವವರೇ ಮತ್ತು ಪಕ್ಷಕ್ಕೆ ಪ್ರಯೋಜನ ಆಗುವ ಕೆಲಸ ಮಾಡಿ ಹೊರತು ಪಕ್ಷಕ್ಕೆ ತೊಂದರೆ ಆಗುವ ಕೆಲಸ ಯಾರು ಕೂಡ ಯಾವ ಮುಖಂಡರು ಟಿಕೆ ಆಕಾಂಕ್ಷಿಗಳು ಮಾಡುತ್ತಿಲ್ಲ. ಈಗ ಅದೇ ಪಟ್ಟಿ ಯಾವಾಗ ಓನ್ಲಿ ಹೈಕಮಾಂಡ್ ಗೊತ್ತಿದೆ, ನಮ್ಗೆ ಏನು ವಿಚಾರ ಗೊತ್ತಿಲ್ಲ. ನೀರಿನ ಸಮಸ್ಯೆ ಅಮೆರಿಕದಲ್ಲಿ ಕೂಡ ಇದೆ, ಎಲ್ಲಿ ಶಾಶ್ವತ ಇದ್ದಲ್ಲಿ ಕೂಡ ಇದೆ. ಯಾಕಂತ ಹೇಳಿದರೆ ಇವತ್ತು ಮಂಗಳೂರಿನ ಶಾಶ್ವತ ಡ್ಯಾಮಿಂದ ಬರುವಂಥದ್ದು. ನಾವು ಇವತ್ತು ಪ್ಲ್ಯಾನ್ ಮಾಡುವಾಗ 100 ಜನಕ್ಕೆ ಮಾಡ್ತೇವೆ, 5 ವರ್ಷ ಆಗುವಾಗ ಇಲ್ಲಿ 150 ಜನ ಆಗ್ತಾರೆ. ಅದಕ್ಕೆ ಅನುಗುಣವಾಗಿ ನಾವು ಆಗಲೇ ಅದನ್ನು ಅಪ್ಡೇಟ್ ಮಾಡಿಕೊಂಡು ಬಂದರೆ ಅದು 30 ವರ್ಷ ಪ್ಲ್ಯಾನ್ ಮಾಡಿ ಮಾಡುವಂಥದ್ದು. ನೀವು ಮಂಗಳೂರು ನಗರದಲ್ಲೇ ನಾವು ರೇಷನಿಂಗ್ ಮಾಡೋ ವಿಚಾರ ಇದೆ, 2 ದಿವಸಕ್ಕೆ 3 ಗಂಟೆ 2 ಗಂಟೆ ಅಂತೇಳಿ. ಸೊ ನೀರಿನ ಸಮಸ್ಯೆ ಲಾಸ್ಟ್ ಯಾರು ಬೇಸಿಗೆ ಕಾಲದಲ್ಲಿ ಯಾವಾಗ ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಬೇರೆ ಟೈಮ್ನಲ್ಲಿ ನಾವು ಅಲ್ಲಿ ಒಂದು ಶಾಶ್ವತ, ಒಂದು ಓಪನ್ ವೆಲ್, ಒಂದು ಬೋರ್ವೆಲ್ ಏನಾದ್ರು ಮಾಡಿ ನಾವು ನೀರು ಕೊಡ್ತೇವೆ. ಬೇಸಿಗೆ ಕಾಲದಲ್ಲಿ ಅಲ್ಲಲ್ಲಿ ಕೆಲವು ಬೋರ್ವೆಲ್ ಡ್ರೈ ಆಗೋದು ಸ್ವಾಭಾವಿಕ. ಯಾವ ಎಲ್ಲಿ ಈ ಸಲ ಅದು ವಿಪರೀತವಾಗಿದೆ. ಮುಂಚೆ ಕೂಡ ಆಗ್ತಿತ್ತು, ಅದು ಈ ಸಲ ಈ ಬಿಸಿಲಲ್ಲಿ ಭಾಳಷ್ಟು ಇವತ್ತು ಅಲ್ಲಿ ಸಡನ್ ಆಗಿ ಡ್ರೈ ಆಗುವಂಥದ್ದು. ಸೊ ಅದಕ್ಕೆ ಎಲ್ಲಿ ಸಡನ್ ಆಗಿ ಇವತ್ತು ಬೋರ್ವೆಲ್ ಡೆಡ್ ಆಗ್ತದೆ, ಡ್ರೈ ಆಗ್ತದೆ, ಅಲ್ಲಿ ಇಮಿಡಿಯೇಟ್ ನಾವು ಆ್ಯಕ್ಷನ್ ಮಾಡಿಕೊಂಡು ಅದಕ್ಕೆನ್ನು ಒಂದು ಟ್ಯಾಂಕಲ್ಲಿ ಕೊಡಬೇಕು ಅಥವಾ ನದಿ ಬೋರ್ ಹೊಡಿಬೇಕು, ಏನಾದ್ರು ಮಾಡಿ ಜನರಿಗೆ ನೀರು ಕೊಡೋ ವ್ಯವಸ್ಥೆ ಇವತ್ತು ಆಗಬೇಕಾಗ್ತದೆ. ಅದು ನಮ್ಮ ಆಡಳಿತದೊಂದು ಜವಾಬ್ದಾರಿ. ಈ ಒಂದು 2 ಮಂತ್ಸ್ನಲ್ಲಿ ಒಮ್ಮೆ ಮಳೆಗಾಲ ಬಂದರೆ 2 ಸಲ ಮಳೆ ಬಂದರೆ ಮತ್ತೆ ಎಲ್ಲ ಬಾವಿಯಲ್ಲಿ ಎಲ್ಲ ಆಟೋಮೆಟಿಕ್ ಆಗಿ ನೀರು ಆಗ್ತದೆ, ಯಾವ ದೊಡ್ಡ ವಿಚಾರ ಪ್ರಾಬ್ಲಮ್ ಬರುವುದಿಲ್ಲ. ಮತ್ತು ಈ ಒಂದು 2 ಮಂತ್ಸ್ ಈಗ 1 ತಿಂಗಳು ಆಯ್ತು ಹೇಗಾದ್ರು ಈ ಬಿಸಿಲಲ್ಲಿ. ಇನ್ನು 1 ಮಂತ್ ಬಹಳಷ್ಟು ಇವತ್ತು ನೀರಿಗೆ ಮತ್ತು ಕಷ್ಟ ಆಗ್ತದೆ. ನೀವು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸ್ಟಾರ್ಟಿಂಗ್ ಬಗೆಹರಿಸದಿದ್ದರೆ ನಾಳೆ ಸಡನ್ ಆಗಿ ಒಂದು 10 ಕಡೆ ಸಮಸ್ಯೆ ಆದರೆ ಮತ್ತೆ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಪರಿಸ್ಥಿತಿಯಾಗಿ ಬರ್ತದೆ. ಸೊ ಅಧಿಕಾರಿಗಳೆಲ್ಲರೂ ಕೂಡ ರಿಯಲ್ ಟೈಮ್ ಡ್ಯೂಟಿಯಲ್ಲಿ ಇರಬೇಕು, ಡೈಲಿ ನೋಡಿಕೊಂಡು ಎಲ್ಲಿ ಡೆಡ್ ಆಗಿದೆ ಅಲ್ಲಿ ಎಲ್ಲಿ ಆಲ್ಟರ್ನೇಟಿವ್ ಹಾಕದಿದ್ದರೆ ಟ್ಯಾಂಕರ್ನಲ್ಲಿ ಕೊಡೋದು. ಸೊ ಜನಸಾಮಾನ್ಯ ಕಷ್ಟ ಆಗಬಾರ್ದು ಅಂತ ನಾವು ನೋಡಿಕೊಳ್ಬೇಕು. ಸರ್, ನಿನ್ನೆ ಗುತ್ತಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಇವತ್ತು JDS ಶಾಸಕರು, ಇವತ್ತು BJP ಶಾಸಕರೊಬ್ಬರು ರಾಜೀನಾಮೆ ಕೊಟ್ಟು ಇವಾಗ ಕಾಂಗ್ರೆಸ್ ಸೇರಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಇನ್ನು ಎಷ್ಟು ಶಾಸಕರು ಬರ್ಬೋದು ಕಾಂಗ್ರೆಸ್, JDS ಕಾಂಗ್ರೆಸ್, ತಮಗೇನಾದರೂ ಮಾಹಿತಿ ಇದೆ? ಇಲ್ಲ, ಭಾಳಷ್ಟು ಜನ ಇದೆ ಭಾಳಷ್ಟು ಜನ ಬೇರೆ ಬೇರೆ ಪಕ್ಷದ ನಾಯಕರು, ಶಾಸಕರು ಬಹುಶಃ ನಮ್ಮ ನಾಯಕರು ಸಂಪರ್ಕಿಸಿದ್ದಾರೆ. ಸೊ ಎಲ್ಲರೂ ಬಂದರೆ ಇಲ್ಲೆಲ್ಲ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ. ಆಯ್ತಲ್ಲಿ ಬರೋರು ಕೂಡ ಅವರದೊಂದು ಬೇಡಿಕೆ ಎತ್ತಿಕೊಂಡು ಬರುವಂದು ಎಲ್ಲರೂ ಕೂಡ ಈಡೇರಿಸಲಿಕ್ಕೆ ಯಾಕೆ ನಮ್ಮ ಶಾಸಕರು ಯಾರಿದ್ದಾರೆ ಅವರೆಲ್ಲ ಹಿತ ಕಾಯುವಂಥ ಜವಾಬ್ದಾರಿ ನಮ್ಮ ನಾಯಕರ ಜವಾಬ್ದಾರಿ ಸಂಬಂಧಪಟ್ಟಾಗೆ. ಆದ ಕಾರಣ ಇವತ್ತು ಬಹಳ ಸ್ಪಷ್ಟವಾಗಿದೆ, ಮುಂದಿನ ದಿನಗಳಲ್ಲಿ BJP ಮತ್ತು ಅಧಿಕಾರಕ್ಕೆ ಬರುವುದಿಲ್ಲ. ಬಹಳ ಸ್ಪಷ್ಟ ಸಿಂಗಲ್ ಮೆಜಾರಿಟಿಯಾಗಿ ಒಂದು ಸ್ಥಿರ ಸರ್ಕಾರವನ್ನು ಇವತ್ತು ರಾಜ್ಯದಲ್ಲಿ ಜನತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರ್ತಾರಂತ ಬಹಳ ಸ್ಪಷ್ಟವಾಗಿದೆ. 2B ರಿಸರ್ವೇಷನ್ಗೆ ಸಂಬಂಧಪಟ್ಟಾಗೆ BJP ಸರ್ಕಾರದ ಪಾಲಿಸಿಯೇ ಅದು ಆಂಟಿ ರಿಸರ್ವೇಷನ್ ಪಾಲಿಸಿ, ಮೀಸಲಾತಿ ವಿರುದ್ಧ ನೀತಿ. ಈ ಹಿಂದೆ ಎಲ್ಲರ ಮೀಸಲಾತಿಯನ್ನು ರದ್ದುಪಡಿಸಬೇಕಂತ ಹೇಳಿ ಹೈಕೋರ್ಟ್ಗೆ ಹೋದದ್ದೇ BJPಯ ಉಪಾಧ್ಯಕ್ಷರು. ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನು ತಿರಸ್ಕರಿಸಿತು. ಈಗ ಅಧಿಕಾರಕ್ಕೆ ಬಂದಾಗ ಪರೋಕ್ಷವಾಗಿ ಎಲ್ಲ ರಿಸರ್ವೇಷನ್ ಅನ್ನು ಇವತ್ತು ಗೊಂದಲಮಯ ಮಾಡಲಿಕ್ಕೆ, ಪರೋಕ್ಷವಾದ ರದ್ದುಪಡಿಸಲಿಕ್ಕೆ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ 2B ಅನ್ನು ರದ್ದುಪಡಿಸುವುದು ಒಂದು, ಇದನ್ನು ತೀವ್ರವಾಗಿ ನಾವು ಇದನ್ನು ಖಂಡಿಸ್ತೇವೆ. ನೋಡಿ, ಪೊಲಿಟಿಕಲ್ ರಿಸರ್ವೇಷನ್ ಈಗಾಗಲೇ ಗೊಂದಲ ಆಗಿದೆ. ಅದಕ್ಕಾಗಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಎಲ್ಲಿ ಗ್ರಾಮ ಪಂಚಾಯತ್, ನಗರ ಪಂಚಾಯತಲ್ಲಿ ಚುನಾವಣೆ ಆಗಿದೆ, ಅಲ್ಲಿ ಅಧ್ಯಕ್ಷ ಸದಸ್ಯರಾಗಲಿ ಎಷ್ಟು 1.5-2 ವರ್ಷ ಆಯಿತು. ಯಾಕೆ? ಇಡೀ ಅವರು ಪೊಲಿಟಿಕಲ್ ರಿಸರ್ವೇಷನ್ ಗೊಂದಲದಲ್ಲಿಟ್ಟು ಬಿಟ್ಟಿದ್ದಾರೆ.
ನಾನು ಕೇಳುವಂಥದ್ದು, ಬಿಜೆಪಿ ಸರ್ಕಾರ ಬಂದಾಗ ಮಾತ್ರ ಯಾಕೆ ಈ ರಿಸರ್ವೇಶನ್ ಗೊಂದಲ, ಇಲ್ಲದಿದ್ದರೆ ಯಾಕೆ ಇಲ್ಲ? ಎರಡನೇದು, SC/ST ಅವರಿಗೆ ನಾವು ಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಮಾಡ್ತಾವಂತ ಹೇಳಿದರು. ಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಮಾಡುವಾಗ ಅದು ಮೋರ್ ದೆನ್ 57% ಆಗ್ತದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ನಾಟ್ ಮೋರ್ ದೆನ್ 50% ಅಂತ ಹೇಳಿ. ಇದು ಇವರು ಮಾಡಿದ ಊರ್ಜಿತ ಆಗಬೇಕಾದ್ರೆ 9th ಶೆಡ್ಯೂಲ್ ಅನ್ನು ನಾವು ಸೇರಿಸಬೇಕು. ಪ್ರೊಟೆಕ್ಷನ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ 9th ಶೆಡ್ಯೂಲ್ ಅಲ್ಲಿ ಸೇರಿಸಬೇಕು. BJP ಅವರು ಸೇರಿಸಬೇಕು, ಸೆಂಟ್ರಲ್ ಗವರ್ಮೆಂಟ್. ಅವರು ಡಿಸೆಂಬರ್ನಲ್ಲಿ ಮತ್ತು ಮಾರ್ಚ್ನಲ್ಲಿ ಬಹಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ, ನಾವು 50% ಜಾಸ್ತಿ ಎಲ್ಲಿಯೂ ಎಕ್ಸೀಡ್ ಆಗುವುದಿಲ್ಲ ಅಂತೇಳಿ. ಅದರ ಅರ್ಥ ನಾವು ಕರ್ನಾಟಕದಿಂದ SC/STಗೆ ಇವರು ಸೇರಿಸಿ ಕಳಿಸಿದಂತಹದ್ದನ್ನು ನಾವು ಅನುಷ್ಠಾನ ಮಾಡುವುದಿಲ್ಲ ಅಂತೇಳಿ. ಇವರು ಈ ಕಡೆಯಿಂದ ನಾವು ಈ ಸಂಖ್ಯೆಗೆ ಅನುಗುಣವಾಗಿ ಅಂತೇಳಿ ರೆಕಮೆಂಡ್ ಮಾಡಿದೆ ಅಂತ ಹೇಳ್ತಾರೆ. ಈ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಿದ್ದಾರೆ, ಈಗ ಯಾವುದೇ ಪ್ರಮೋಷನ್ ಮಾಡಬೇಡಿ SC/ST ಅವ್ರದ್ದು, ಅಂದ್ರೆ ಇದು ರೆಕ್ಟಿಫೈ ಆಗಿ ಇದು ಅಪ್ರೂವ್ ಆಗಿ ಬರ್ತದೆ ಅಂತೇಳಿ. ಇಲ್ಲಿ ಇದ್ದವನ ಪ್ರಮೋಷನ್ ಕೂಡ ಪೆಂಡಿಂಗ್, ಇಲ್ಲಿ ಇದು ಕೂಡ ಆಗುದಿಲ್ಲ. ಇಡೀ ಅವರು SC/ST ಪ್ರಮೋಷನ್ ಕಂಪ್ಲೀಟ್ ಅನ್ಯಾಯ ಅವ್ರಿಗೆ ಮೋಸ ಮಾಡಿಕೊಂಡು ಅವರಿಗೆ ಗೊಂದಲದಲ್ಲಿ ಪರಿಸ್ಥಿತಿಯಲ್ಲಿದೆ. 6-8 ತಿಂಗಳಾಯ್ತು, ಇನ್ನೂ ಕೂಡ ಒಂದು ಪಾರ್ಲಿಮೆಂಟ್ ಮಿನಿಸ್ಟ್ರಿ ಬಂದು, ಕರ್ನಾಟಕದವರೇ ಪಾರ್ಲಿಮೆಂಟರಿ ಮಿನಿಸ್ಟ್ರಿ, ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ ನಾವು ಸೇರಿಸ್ತೇವೆ ಅಂತ ಹೇಳಿ. ಆಗ ಜನರು ಮೋಸ ಮಾಡೋದು ಹೌದಾ? 2Bಗೆ ಸಂಬಂಧಪಟ್ಟಾಗೆ ಯಾವುದೇ ವರ್ಗಕ್ಕೆ ನೀವು ರಿಸರ್ವೇಶನ್ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ, ಅವ್ರಿಗೆ ಹೆಚ್ಚುವರಿಯಾಗಿ ಕೊಡಿ. ಆದರೆ ನೀವು ಯಾರಿಗೆ ಹಿಂದೆ ಕೊಟ್ಟಿದ್ದಾರೆ ನೀವು ಕಿತ್ತು ಬೇರೆಯವರು ಕೊಡುದು ಇದು ರಾಜ್ಯಕ್ಕೆ ದುರುದ್ದೇಶದ ಕ್ರಮ. ಸಾಮಾಜಿಕ ನ್ಯಾಯವನ್ನು ಗಾಳಿಗೆ ತೋರಿ ಸಂವಿಧಾನಕ್ಕೆ ವಿರುದ್ಧವಾಗಿ ತಮ್ಮ ರಾಜ್ಯಕ್ಕೆ ದುರುದ್ದೇಶದಿಂದ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸಬೇಕು, ಅದರ ಮುಖ ಮಾತವನ್ನು ಪಡೆಯಬೇಕು ಅಂತ ಹೇಳಿ ಇವತ್ತು ಹುನ್ನಾರ. 5 ವರ್ಷದ ಕಡೆಯ ಕ್ಯಾಬಿನೆಟ್ನಲ್ಲಿ ಯಾವುದೊಂದು ಡಿಸ್ಕಷನ್ ಇಲ್ಲ, ಯಾವುದು ಸಬ್ಜೆಕ್ಟ್ ಗೊತ್ತೂ ಇಲ್ಲ, ಇದರ ಸಾಧಕ ಬಾಧಕ ಏನಂತ ಗೊತ್ತೂ ಇಲ್ಲ. ಇದನ್ನು ತರುವುದಾದ್ರೆ ಇದರ ಉದ್ದೇಶ ಏನು ಸರ್ಕಾರದ್ದು? ಇದು ಇಡೀ ಗೊಂದಲ ಆಗಬೇಕು. ಜಾಗ ಕೋರ್ಟಿಗೆ ಹೋಗಬೇಕು, ಸ್ಟೇ ಆಗಬೇಕು, ಸ್ಟೇಗೆಲ್ಲ ಕೂಡ ಸ್ಟೇ ಆಗ್ತದಲ್ಲ ಇದರೊಟ್ಟಿಗೆ. ಮತ್ತೆ ಸ್ಟೇ ಇದೆ, ಸುಪ್ರೀಂ ಕೋರ್ಟ್ ಸ್ಟೇ ಕೂಡ ಯಾರಿಗೆ ರಿಸರ್ವೇಶನ್ ಅಂತ ತರಬೇಕಂತ ಇಲ್ಲಿ ಇವರ ಮೈನ್ ಪ್ಲಾನ್. ಇವರ ಮುಖ ಮಾತ್ರ ಮೈನಾರಿಟಿ ಅಂತ ತೋರಿಸೋದು. ಇದರ ಹಿಂದೆ ಇವರಿಗೂ ಬ್ಯಾಕ್ವರ್ಡ್, ದಲಿತ ಎಲ್ಲ ವರ್ಗದವರ ರಿಸರ್ವ್ ಕಟ್ ಮಾಡೋದು ಇವರ ಮುಖ್ಯ ಉದ್ದೇಶ, ಇವರ ಹಿಡನ್ ಎಜೆಂಡಾ. ಮೇನ್ ಹಿಡನ್ ಎಜೆಂಡಾ ಇವತ್ತು ಇವರದು ಇದೆ. ಎಂಟೈರ್ ಇದನ್ನು ನಾವು ತೆಗಿಬೇಕು. ಅದರ ಮುಖಾಂತರ 2B ಕಿತ್ತ ತಕ್ಷಣ ಅಲ್ಲಿ ಪ್ರತಿಭಟನೆ ಆಗ್ತದೆ, ಇಲ್ಲಿ ಪ್ರತಿಭಟನೆ ಆಗ್ತದೆ ಅಂತ ಮಾಡಿಕೊಂಡು ಪೋಲರೈಸ್ ಮಾಡಿ ಚುನಾವಣೆ ಬರುವಾಗ ಇದು ಚುನಾವಣಾ ಲಾಭ ತೆಗೊಳ್ಳುವ, ಮತ್ತೆ ಅದರ ಬಗ್ಗೆ ಮರೆತು ಬಿಡುವ ಅಂತ ಏನು ಇವರೊಂದು ದುರುದ್ದೇಶ ಮತ್ತು ಏನು ಯೋಚನೆ ಮಾಡಿದ್ರ ಈ ರಾಜ್ಯ ಜನತೆಯಲ್ಲಿ ಎಲ್ಲಿ ಕೂಡ ಅವಕಾಶ ಕೊಡಲಿಲ್ಲ. ಕಾನೂನನ್ನು ಕಾನೂನುಬದ್ಧವಾಗಿ ಇವತ್ತು ಹೋರಾಟ ಅದಕ್ಕೆ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಆ ಒಂದು ರಿಸರ್ವೇಶನ್ ಪಾಲಿಸಿ ಅನುಷ್ಠಾನ ಆಗ್ತದೆ. 2B ಅನ್ನು ರಿಸ್ಟೋರ್ ಮಾಡುವ ಜೊತೆಯಲ್ಲಿ ಅಲ್ಲ, ಈಗ ಪಕ್ಷ ಅಧಿಕಾರಕ್ಕೆ ಬಂದರೆ ಏನು 4% ತೆಗೆದಿದ್ದಾರೆ 2B ಇಂದ, ಅದನ್ನ ಪರಿಶೀಲಿಸಿ. ಈಗ ನಮ್ಮ ಪಕ್ಷದ ನಾಯಕ ವಿಚಾರ ಹೇಳಿದ್ದಾರೆ, ಏನು ಎಲ್ಲ ವರ್ಗಕ್ಕೆ ಕೊಡಬೇಕು, ಸಮಾನತೆಯನ್ನು ಕೊಡಬೇಕು. ನೀವೀಗ 3A ಮತ್ತು 3B ಅವರಿಗೆ ಕೊಟ್ಟು ಲಾಲಿಪಾಪ್ ಕೊಟ್ಟಾಗ 2% ಕೊಟ್ಟವ್ರಿಗೆ ಏನು ಪ್ರಯೋಜನ? ಕೊಟ್ಟವ್ರು ನೀವು ಬೇರೆ ಒಂದು ಚಾಕ್ಲೇಟ್ ಕೊಟ್ಟಿದ್ದೀರಿ ರಾಜ್ಯಕ್ಕೆ. ಇವತ್ತು ಚಾಕ್ಲೇಟ್ ಇಸ್ ಪೊಲಿಟಿಕಲ್ ಚಾಕ್ಲೇಟ್ ಅಂಡ್ ಲಾಲಿಪಾಪ್. ಅವ್ರ ಕಮ್ಯುನಿಟಿಗೆ 2% ಪ್ರಯೋಜನ ಉಂಟಾ? ಜಾಸ್ತಿ ಕೊಡ್ತಾರೆ, ಕೊಡಬೇಕು. ಅದು ನಾವು ನಮ್ಮ ಪಕ್ಷಕ್ಕೆ ಚರ್ಚೆ ಮಾಡ್ತದೆ. ಯಾರು 2B ಯಾರನ್ನು ಕಿತ್ತುಕೊಳ್ಳದೆ, ಯಾರಿಂದ ಕೂಡ ಕಿತ್ತುಕೊಳ್ಳದೆ
ಯಾರಿಗೆ ಅದು ಅಪೇಕ್ಷೆ ಪಟ್ಟಿದಾರ ಅವ್ರು ಇನ್ನೂ ಹೆಚ್ಚುವರಿಯಾಗಿ ಕೊಡುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನೀವು ಹಿಂದುಳಿದ ವರ್ಗದಲ್ಲಿ 1% ಜಾಸ್ತಿ ಆಗಲಿಲ್ಲ, ಅವ್ರಿಗೂ ಜಾಸ್ತಿ ಮಾಡಬೇಕು. ಮತ್ತೆ ಈಗ ಏನಿದೆ ಸರ್ಕಾರದ ಈ ನಿಯಮ ಇದೆ ಅದರ ವಿರುದ್ಧ ಕಾನೂನಾತ್ಮಕ ಹೋರಾಟ ಇದೆ. ಖಂಡಿತ ಈಗಾಗಲೇ ನಮ್ಮ ಹಿರಿಯ ನಾಯಕರ ನಮ್ಮ ರೆಹಮಾನ್ ಖಾನ್ ಅವರ ಹತ್ರ ಚರ್ಚೆ ಆಗಿದೆ. ರಾಜ್ಯ ಮಟ್ಟದಲ್ಲಿ ಬಹುಶಃ ಕಾನೂನು ಪ್ರಕಾರ ಇದು ಹೋರಾಟ ನಡೀತದೆ. ಯಾಕೆಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಸಾಮಾಜಿಕ ನ್ಯಾಯವನ್ನು ಗಾಳಿಯಲ್ಲಿ ತೋರಿದೆ. ಯಾರಿಗೆ ಮೀಸಲಾತಿ ಕೊಡ್ತಾರೆ? ಸೋಷಿಯಲಿ ಆ್ಯಂಡ್ ಎಜುಕೇಟ್ ಬ್ಯಾಕ್ವರ್ಡ್ನಲ್ಲಿ ಯಾರಿದ್ದಾರೆ ಅವರಿಗೆ ಕೊಡುವಂಥದ್ದು. ಮೀಸಲಾತಿ ಉದ್ದೇಶ ಏನು? ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ಲಿ ಪೊಲಿಟಿಕಲ್ ಬ್ಯಾಕ್ವರ್ಡ್ ಅವರಿಗೆ ರಿಸರ್ವೇಷನ್ ಕೊಟ್ಟು ಆ ಕಮ್ಯುನಿಟಿ ಕೂಡ ಮೇಲೆ ಬರಬೇಕಂತೇಳಿ. ಅದಕ್ಕಾಗಿ ಎಲ್ಲರಿಗೂ ಕೂಡ ಇಲ್ಲಂತ ಯಾರಿಗೂ ಕೂಡ ಇಲ್ಲ, ಸದಾ ಎಲ್ಲರಿಗೂ ಕೂಡ ಇದೆ. ಈ 5 ಇಯರ್ಸ್ನಲ್ಲಿ ಮೈನಾರಿಟಿಯವರನ್ನು ನೀವು ಸೋಷಿಯಲಿ ಆ್ಯಂಡ್ ಎಜುಕೇಷನ್ ಎಲಿವೇಟ್ ಆಗಿದ್ದೀರಿ, ನಿಮಗೆ ಬೇಡ ಅಂತ ಹೇಳಲಿಕ್ಕೆ ಇವರು ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಒಂದು ಕಾರ್ಯಕ್ರಮ ಕೊಡಲಿ. ಇದ್ದಂಥ ಕಾರ್ಯಕ್ರಮವೂ ಇಲ್ಲ. ಮೈನಾರಿಟಿ ಅಂದ್ರೆ ಕೇವಲ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಯಾರು ಬರಲಿ, ಎಲ್ಲರಿಗೆ ವೈ ಇಟ್ ಈಸ್ ಲೆಟ್ ಎವ್ರಿ ಒನ್ ಕಮ್. ಯಾರದು ಹೇಳುವುದಿಲ್ಲಲ್ಲ. ಏನು ಹಿಂದೆ ಇತ್ತು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿತ್ತು, ಅದಕ್ಕೆ ಇರುವಂಥ ವಿಚಾರ. ಇವರ ಉದ್ದೇಶವೇ ಮೀಸಲಾತಿಯನ್ನು ಕನೆಯ ಒಂದು ಟ್ರಂಪ್ ಹಾಕಿ ಇವರಿಗೆ ಗೊತ್ತಿದೆ ಇವರು ಬದುಕುವುದಿಲ್ಲ ಅಂತೇಳಿ. ಮತ್ತೆ BJP ಡೆತ್ ಬೆಡ್ಡಲ್ಲಿ ಕೊನೆ ಉಸಿರೆಳಿತಾ ಇದೆ. ಅದಕ್ಕಾಗಿ ಇವರು ಏನಾದರೂ ಬದುಕಲಿಕ್ಕೆ ಬೇಕಾಗಿ ಇದೊಂದು ಟ್ರಂಪ್ ಕಾರ್ಡ್ ಆಗಿ ಮಾಡುವಂಥ ಒಂದು ತಗೊಂಡ್ರು. ಅದು ಅವರಿಗೆ ಇದು ತಿರುಗುಬಾಣವಾಗಿ ಬಿಟ್ಟಿದೆ.